ಅಂಡರ್-ಆರ್ಮ್ ಕ್ರಿಕೆಟ್ನ ಅಂಬಾಸಿಡರ್ ಎಂದೇ ಖ್ಯಾತಿ ಗಳಿಸಿದ್ದ ಮಿತ್ರ ಯಂಗ್ ಫ್ರೆಂಡ್ಸ್ ಉರ್ವ ತಂಡದ ಮಾಲೀಕ ತಿಲಕ್ಕೂರು ವಿಧಿವಶರಾಗಿದ್ದಾರೆ. ತಿಲಕ್ಕೂರು ಅವರು ನಿರಂತರವಾಗಿ ಉರ್ವ ಮೈದಾನದಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯಾಟಗಳ ಮೇಲ್ವಿಚಾರಕರಾಗಿ, ಪಂದ್ಯಾಟದ ಪೋಷಕರಾಗಿ, ಸ್ವತಂಡದ ನಾಯಕರಾಗಿ ಕಾರ್ಯಾಚರಿಸ್ತಾ ಇದ್ರು. ಅಂಡರ್-ಆರ್ಮ್ ಕ್ರಿಕೆಟ್ಗೆ ನೇರ ಪ್ರಸಾರದ ಆಲೋಚನೆಯನ್ನ ಕೊಟ್ಟು ಅಂಡರ್-ಆರ್ಮ್ ಕ್ರಿಕೆಟ್ ಅನ್ನ ಜನಪ್ರಿಯಗೊಳಿಸಿದ ಖ್ಯಾತಿ ಅವರದ್ದು. ಇನ್ನು ತಿಲಕ್ಕೂರು ಅವರು ಅಂಡರ್-ಆರ್ಮ್ ಆಟಗಾರರಿಗೆ ದಿನಭತ್ಯೆಯ ಆಧಾರದಲ್ಲಿ ಸಂಭಾವನೆ ನೀಡಲು ನೇತೃತ್ವ ನೀಡಿದ್ರು. ಇನ್ನು ಕ್ರಿಕೆಟ್ ಹೊರತಾಗಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜಕ, ಆಯೋಜಕರಾಗಿಯೂ ಅವರು ಪ್ರಸಿದ್ಧಿಯನ್ನ ಪಡೆದಿದ್ರು.